ಮತ್ತೊಮ್ಮೆ ನಮ್ಮ ಟಿವಿ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಸೊ ಈಗ ಒಂದು ಚಟ್ನಿ ಮಾಡ್ತೀನಿ ಅಂತ ಹೇಳಿದರು, ಅದು ಕೂಡ ಉತ್ತರ ಕರ್ನಾಟಕ ಸ್ಪೆಷಲ್ ಅಂತೇಳಿ. ನೋಡೋಣ ಹೇಗೆ ಅಂತ. ಎಸ್ ಮೇಡಮ್, ಈಗ ಯಾವ ಅಡುಗೆ? ಕುಂಬಳಕಾಯಿ ಚಟ್ನಿ. ಕುಂಬಳಕಾಯಿ, ಓಕೆ. ಕುಂಬಳಕಾಯಿ ಸಾಂಬಾರು, ಓಕೆ. ಚಟ್ನಿ ಚಟ್ನಿ ಅದು ಆ್ಯಕ್ಚುಲಿ ಸೂಪಿಗೆ ಮಾಡ್ತಾರೆ. ಸೂಪ್ ಎಲ್ಲ ಗೊತ್ತಿರಲಿಲ್ಲ, ಈಗ ಸೂಪ್ ಕೂಡ ಮಾಡ್ತಾರೆ. ಬಟ್ ಚಟ್ನಿ ಚಟ್ನಿ ಸಹ ಚೆನ್ನಾಗಾಗುತ್ತೆ, ಚೆನ್ನಾಗಿರುತ್ತಾ? ದೋಸೆಗೆ, ಚಪಾತಿಗೆ ನೋಡ ಹೇಗಿರುತ್ತೆ ಅಂತ. ನಿಮ್ಮ ಅಡುಗೆ ಯಾವಾಗಲೂ ಚೆನ್ನಾಗಿರುತ್ತೆ, ಹಾಗಾಗಿ ಧೈರ್ಯದಲ್ಲಿ ತಿನ್ಬಹುದು. ನೋಡೋಣ. ಎಸ್ ಮೇಡಮ್, ಬೇಯಿಸ್ಲಿಕ್ಕೆ ಬಾಳದೆ ಕೊಡಿ. ಇದನ್ನು ಬೇಯಿಸುವ. ಸ್ವಲ್ಪ ನೀರು ಹಾಕಿ ಕುದಿ ಬರಬೇಕು. ಕುದಿ ಬಂದ ನಂತರ ಹಾಕೊಳ್ಳಿ, ಬೇಯಿಸ್ಬೇಕು. ಆಗ ಬೇಗ ಬೇಯ್ತದೆ ಅಂತ. ಆ್ಯಕ್ಚುಲಿ ಕುಂಬಳಕಾಯಿ ನಾವು ಎಷ್ಟು ತಾತ್ಸಾರ ಮಾಡಿದ್ರು ಕೂಡ ಸಾಂಬಾರಿಗೆ, ಅದಕ್ಕೆ ಸಾಂಬಾರಿಗೆ ಹಾಕಿದ್ರು ಕೂಡ ಆ ಹೋಳನ್ನು ತೆಗೆದು ಇಡ್ತೀವಿ. ಆದರೆ ಅದು ಡಯಟ್ಗೆ ಅಂತ ಹೇಳಿದರೆ ಅಷ್ಟು ಒಳ್ಳೆಯದು. ಸೊ 0 ಕೊಲೆಸ್ಟ್ರಾಲ್ ಇರುವಂಥದ್ದು. ಯಾರೆಲ್ಲ ಡಯಟ್ ಪ್ರಿಯರು ಅವರೆಲ್ಲ ಇದನ್ನ ಮಾಡ್ಕೊಳ್ಳೋದು. ಸ್ವೀಟ್ ಸಹ ಮಾಡ್ತಾರೆ ಅದರದ್ದು. ಸ್ವೀಟ್ ಎಲ್ಲ ಮಾಡ್ತಾರೆ. ಸ್ವೀಟಿಗೆ ಸಕ್ಕರೆ ಬೀಳಲ್ವಾ? ಸಕ್ಕರೆ ಎಲ್ಲ ಬೀಳಲ್ವಾ? ಹಾಗೆ ಖಾರ ಮಾಡಿ ಚಟ್ನಿ ಮಾಡುವ ಅಂತ. ಮಾತಾಡ್ತಾ ಬೇಗ ಕುದಿ ಬಂತು. ಸ್ವಲ್ಪ ನೀರಾದ್ರೆ ಬೇಗ ಕುದಿ. ಹೌದು, ಸ್ವಲ್ಪ ಉಪ್ಪು ಹಾಕಿ ಬೇಯಿಸುವ. ಸೊ ಇದರಿಂದ ಬೇರೆ ಏನೆಲ್ಲ ಅಡುಗೆ ಮಾಡ್ತೀರಿ ನೀವು? ಈಗ ಇದು ಚಟ್ನಿ ಆಯಿತು. ಒಂದು ದೊಡ್ಡ ಕುಂಬಳಕಾಯಿ ಇದೆ ಅಂದರೆ ಸ್ವಲ್ಪ ಚಟ್ನಿ, ಮತ್ತೆ ಬೇರೆ ಏನು ಬರುತ್ತೆ? ಸಾಂಬಾರು ಮಾಡೋದು. ಸಾಂಬಾರು ಮತ್ತೆ ಕಡಲೆಬೇಳೆ ಹಾಕಿ ಪಾಯಸ ಮಾಡ್ಬೋದು. ಆಮೇಲೆ ಅದನ್ನು ತುರಿದು ಬಿಟ್ಟು ಬೆಲ್ಲ ಹಾಕಿ ಹಲ್ವಾ ಮಾಡ್ಬೋದು. ಒಂದು ತರಕಾರಿಯಿಂದ ಎಷ್ಟು ಬಗೆ ಆಯ್ತಲ್ಲ. ನಾನಾಗಲೇ ಹೇಳಿದಾಗೆ ಸೂಪ್ ಕೂಡ ಮಾಡ್ಬೋದು. ಮೇಡಮ್ ಬೆಂದಿದೆ, ಈಗ ಬೆಂದಿರುತ್ತಾ? ನೋಡೋಣ. ಬೇಗ ಬೇಯುತ್ತೆ. ಆಫ್ ಮಾಡೋದಲ್ಲ? ಹಾಂ. ನೆಕ್ಸ್ಟ್ ಇನ್ನು ಮಿಕ್ಸಿಗೆ ಹಾಕೋದು. ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಸ್ವಲ್ಪ ಉಪ್ಪು. ಇದು ಏನೆಲ್ಲ ತಿನ್ನಲಿಕ್ಕೆ ಚೆನ್ನಾಗಿರುತ್ತೆ ಮೇಡಮ್? ಇದು ಚಪಾತಿಗೆ, ಮತ್ತು ರೊಟ್ಟಿಗೆ, ಜೋಳದ ರೊಟ್ಟಿಗೆ. ರೊಟ್ಟಿಗೆ ಆಲ್ಮೋಸ್ಟ್ ಅಕ್ಕಿ ರೊಟ್ಟಿ ಆಗಲಿ, ಜೋಳದ ರೊಟ್ಟಿ, ಯಾವುದು ರೊಟ್ಟಿಗೆ, ಚಪಾತಿಗೆ, ದೋಸೆಗೆ ಚೆನ್ನಾಗುತ್ತೆ. ಅನ್ನ ಜೊತೆಗೆ ಅಷ್ಟು ಚೆನ್ನಾಗಾಗೋದು. ಇದಾಗಿ ಬೆಳ್ಳುಳ್ಳಿ ಇದು ಸ್ವಲ್ಪ ಗ್ರೈಂಡ್ ಮಾಡ್ಕೊಂಡ ನಂತರ ಇದು ಹಾಕಿ ಸ್ವಲ್ಪ ಇದು ಸಣ್ಣ ಆಗಿ. ಓಕೆ. ನೀರೇನಾದರೂ ಹಾಕಬೇಕು? ಸ್ವಲ್ಪ ಬೇಕು, ನೋಡ್ಕೊಳ್ಳಿ. ಸ್ವಲ್ಪ ಹಾಂ, ಸಾಕು. ಅದಕ್ಕೇ ಇದನ್ನು ಹಾಕಿ. ಈ ಚಟ್ನಿಯನ್ನು ನಾವು ಸ್ವಲ್ಪ ಹೊತ್ತು ಇಟ್ಕೊಳ್ಳಿಕ್ಕೆ ಆಗುತ್ತಾ? ಅವಾಗಲೇ ಬೆಳಿಗ್ಗೆ ಮಾಡಿದರೆ ಇಡ್ಬೋದು, 2 ದಿವಸ ಇಡ್ಬೋದು. 2 ದಿನ ಇಡ್ಬೋದು. ಅಂದರೆ ನೀರುಳ್ಳಿ ಹಾಕದೆ 2 ದಿನ ಇಡ್ಬೋದು. ಅಂದರೆ ಗಟ್ಟಿ ಮಾಡಬೇಕು, ಸ್ವಲ್ಪ ಗಟ್ಟಿ ಚಟ್ನಿ. ಇದು ಗಟ್ಟಿ ಚಟ್ನಿ. ಸಾಕಲ್ಲ? ಒಗ್ಗರಣೆ ಕೊಟ್ಕೊಳ್ಳೋ ಒಂದಿಷ್ಟು ಉದ್ದಿನಬೇಳೆ. ಸಾಸಿವೆ ಎಲ್ಲ ಇನ್ನೂ ಬೇಕಾಗಲ್ವಾ? ಸಾಸಿವೆ ಬೇಕಂತ ಬರೀ ಉದ್ದಿನಬೇಳೆ. ಬೇಕಿದ್ರೆ ಬೆಳ್ಳುಳ್ಳಿ. ಬೆಳ್ಳುಳ್ಳಿ ಒಗ್ಗರಣೆ ಅದು ಇನ್ನೂ ಟೇಸ್ಟ್. ಆವಾಗ ಉದ್ದಿನಬೇಳೆ ಬೇಕಾಗಿಲ್ಲ? ಬೇಡ. ಆಫ್ ಮಾಡಿ.
ಮೇಲೆ ಹಸಿ ಈರುಳ್ಳಿ ಬೇಕಿದ್ರೆ, ಬೇಡ್ತಿದ್ರೆ ಇಲ್ಲ. ರೊಟ್ಟಿಗೆಲ್ಲ ಹಾಕೊಳ್ಳುವಾಗ ಹಸಿದು ನೀರುಳ್ಳಿ ಹಾಕ್ಕೊಂಡೆ ತಿಂದರೆ ಚೆನ್ನಾಗಾಗುತ್ತೆ ಅಂತ. ಸೊ ನೀವು ಯೂಶ್ವಲಿ ಯಾವುದೇ ಚಟ್ನಿಗಾದರೂ ಹಾಕಿ ಮಾಡಿ, ಯಾವುದೇ ಚಟ್ನಿಗಾದರೂ ಅದಕ್ಕೆ ಸ್ವಲ್ಪ ಹಸಿ ಈರುಳ್ಳಿ ಎಲ್ಲ ಹಾಕ್ತೀರಿ? ಹೌದು ಹೌದು ಹೌದು. ಹಾಂ ಹಾಂ ಹಾಂ. ನಾವೆಲ್ಲ ರುಬ್ಬುವಾಗಲೇ ಹಾಕ್ಕೊಂಡ್ಬಿಡ್ತೀವಿ. ಹಾಂ ಹಾಂ. ಇದು ರುಬ್ಬುವಾಗಲೇ ಹಾಕಿದರೆ ಹೇಗೆ? ರುಬ್ಬುವಾಗಲೇ ನಾನಷ್ಟು ನಮ್ಮ ಕಡೆ ಅಂದಷ್ಟು ರೂಢಿ ಇಲ್ಲ ನನಗೆ, ಹೀಗೇನೆ ರೂಢಿ ಜಾಸ್ತಿ. ಮೇಲೆ ಹಾಕುವಂಥ ಪದ್ಧತಿ. ಸೊ ಇದು ರೆಡಿನಾ? ಹಾಂ, ರೆಡಿ ಆಯ್ತು ಮೇಡಮ್. ಸೊ ಮಾಡುವ? ಓಕೆ. ಕುಂಬಳಕಾಯಿ ಚಟ್ನಿ ರೆಡಿ. ಥ್ಯಾಂಕ್ ಯು ಸೋ ಮಚ್. ನೋಡುವಾಗ ಕುಂಬಳಕಾಯಿ ಚಟ್ನಿ ಅಂತ ಹೇಳಕ್ಕೆ ಆಗಲ್ಲ. ಸೊ ಯಾವ ಚಟ್ನಿ ಅಂತ ನಾವು ಊಹಿಸ್ಬೇಕು. ಇಮಿಡಿಯೇಟ್ ನಾವು ನೋಡುವಾಗ ಇದು ಪಾಲಕ್ ಚಟ್ನಿನ ಅಂತ ಅಂದ್ಕೊಳ್ಬೇಕು. ನೋಡುವಾಗ ಹಾಗೆ ಕಲರ್ ಆ ಥರ ಇದೆ. ನೋಡೋಣ ಟೇಸ್ಟ್. ಥ್ಯಾಂಕ್ ಯು. ಯೂಶ್ವಲಿ ಖಾರ ಚಟ್ನಿ ಮಾಡಿರ್ತೀರಿ, ತೆಂಗಿನ ಚಟ್ನಿ, ಶೇಂಗಾ ಚಟ್ನಿ, ಈ ಥರ ಬೇರೆ ಬೇರೆ ಚಟ್ನಿ ಮಾಡಿರ್ಬೋದು. ಬಟ್ ಕುಂಬಳಕಾಯಿ ಚಟ್ನಿ ಟೇಸ್ಟ್ ನೋಡಿಲ್ಲಲ್ಲ, ನಾನು ಕೂಡ ಟೇಸ್ಟ್ ನೋಡಿಲ್ಲ. ಹೇಗೆ ತಯಾರಿಸೋದು ಫಸ್ಟ್ ನೀವು ನೋಡ್ಕೊಳ್ಳಿ, ಆಮೇಲೆ ನಾನು ಟೇಸ್ಟ್ ನೋಡ್ತೀನಿ. ಕುಂಬಳಕಾಯಿ ಚಟ್ನಿ ತಯಾರಿಸುವ ವಿಧಾನ. ಮೊದಲಿಗೆ ಕುಂಬಳಕಾಯಿ ಹೋಳುಗಳನ್ನು ಸ್ವಲ್ಪ ನೀರು, ಉಪ್ಪು ಹಾಕಿ ಬೇಯಿಸಿ. ಇನ್ನೊಂದೆಡೆ ಹಸಿಮೆಣಸು, ಕೊತ್ತಂಬರಿ ಸೊಪ್ಪು, ಉಪ್ಪು, ಬೆಳ್ಳುಳ್ಳಿ, ಸ್ವಲ್ಪ ನೀರು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ಆನಂತರ ಬೇಯಿಸಿದ ಕುಂಬಳಕಾಯಿಯನ್ನು ಸೇರಿಸಿ ನುಣ್ಣಗೆ ರುಬ್ಬಿಕೊಳ್ಳಿ. ಕೊನೆಯಲ್ಲಿ ಸ್ವಲ್ಪ ಎಣ್ಣೆಯಲ್ಲಿ ಉದ್ದಿನ ಬೇಳೆ ಹಾಕಿ ಒಗ್ಗರಣೆ ಮಾಡಿಕೊಳ್ಳಿ. ಬಳಿಕ ಹೆಚ್ಚಿದ ಈರುಳ್ಳಿ ಹಾಕಿ ಸರ್ವ್ ಮಾಡಿ ಕುಂಬಳಕಾಯಿ ಚಟ್ನಿ. ಎಸ್ ಮೇಡಮ್. ಸೊ ಇದಕ್ಕೂ ಈ ಚಟ್ನಿ ಕಾಂಬಿನೇಷನ್ ಬರುತ್ತಾ? ಬರುತ್ತೆ, ಅಂದರೆ ಒಗ್ಗರಣೆ ಹಾಕದಿದ್ರೆ ಬರ್ತಾ ಇತ್ತು. ಹಾಂ, ಈಗ ಒಗ್ಗರಣೆ ಹಾಕಿದ್ರಿಂದ ಬರೋದಿಲ್ಲ. ಸೊ ಇದು ಟೇಸ್ಟ್ ನೋಡ್ಬೋದು ಒಮ್ಮೆ ಅದರಲ್ಲಿ. ಬೇಡ, ಅದನ್ನು ಸಪ್ರೇಟೇ ನೋಡೋಣ. ಎಸ್ ಮೇಡಮ್, ತಗೊಳ್ಳಿ. ಜೋಳದ ಅಂತ ಗೊತ್ತಾಗ್ತಾನೆ ಒಂದು ಬಹುಶಃ ಖಾಲಿ ಇದು ಹಾಗೆ ನೀವು ಈ ಕಡುಬು ಮತ್ತು ಚಟ್ನಿ ಆದರೆ ಅದರ ಟೇಸ್ಟ್ ಗೊತ್ತಾಗುತ್ತೆ. ಬಟ್ ಈಗ ಒಗ್ಗರಣೆದೆಲ್ಲ ಮಿಕ್ಸ್ ಆಗಿ ಸೊ ನಮಗೆ ಏನೋ ಅಕ್ಕಿದೆಲ್ಲ ಕಡುಬು ನಾವೆಲ್ಲ ಈ ಥರ ಮಾಡ್ತೀವಲ್ಲ, ಆ ಥರ ಏನೋ ಒಂದು ಟೇಸ್ಟ್ ಬರ್ತಾ ಇದೆ. ಬಟ್ ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಯೂಶ್ವಲ್ ಯಾವಾಗಲೂ ಮಾಡುವಂಥದ್ದು ನಾವು ಮಾಡೋ ಬದಲು ಈ ರೀತಿಯಾಗೂ ಕೂಡ ಮಾಡ್ಬೋದು. ಹೆಲ್ತಿಗೆ ತುಂಬ ಒಳ್ಳೆಯದು. ಈ ಜೋಳದ ಹಿಟ್ಟು, ಜೋಳದ ರೊಟ್ಟಿ ಆಗಲಿ ಏನೇ ಆಗಲಿ ಅದು ತುಂಬ ಒಳ್ಳೆಯದು. ಸೊ ಹೆಲ್ದಿ ಅಡುಗೆ ಮಾಡ್ತೀರಿ. ನೋಡೋಣ ಅದರ ಟೇಸ್ಟ್. ಇದು ಚಟ್ನಿ. ಸೊ ನನಗೆ ಖಾರ ಇಷ್ಟ, ಬಟ್ ಅದಕ್ಕೆ ಒಳ್ಳೆ ಖಾರ ಹೀಗೆ ಎತ್ಕೊಂಡಿದ್ರೆ ಚೆನ್ನಾಗಾಗ್ತದೆ. ಆ್ಯಕ್ಚುಲಿ ಇದು ಈ ಚಟ್ನಿ ಇದೆ ಅಲ್ವಾ, ಸ್ವೀಟ್ನೆಸ್ ಕೂಡ ಇದೆ, ಸಿಗ್ತಾ ಇದೆ ಅದರಲ್ಲಿ. ಇದು ಕುಂಬಳಕಾಯಿಯಿಂದ ಖಾರ ಕೂಡ ಇದೆ. ಚಪಾತಿಗೆಲ್ಲ ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ಯಾವಾಗಲೂ ಒಂದೇ ರೀತಿ ನಾವು ಮಾಡ್ಕೊಳ್ಳೋ ಬದಲು ಇದು ಸ್ವಲ್ಪ ಇದು ಡಿಫ್ರೆಂಟ್ ಆಗಿದೆ. ಆ್ಯಂಡ್ ಹೆಲ್ತ್ಗೇನು ಕೂಡ ತುಂಬ ಒಳ್ಳೆಯದು ಈ ಕುಂಬಳಕಾಯಿ. ಹಾಗಾಗಿ ಅದರ ಆ ಥರನೇ ಮಾಡಿದರೆ ಹೋಳೆಲ್ಲ ಹಾಗೆ ಎಸಿತಾರಲ್ಲ, ಸೊ ಈ ಥರ ಮಾಡಿಕೊಟ್ರೆ ಗೊತ್ತೇ ಆಗಲ್ಲ, ಚೆನ್ನಾಗಿ ತಿಂತಾರೆ. ತುಂಬ ಚೆನ್ನಾಗಿದೆ. ಚಟ್ನಿ ಸೂಪರ್. ಸೊ ಇದೆರಡಕ್ಕೂ ಕಂಪೇರ್ ಮಾಡಿದ್ರೆ ಚಟ್ನಿ ಸೂಪರ್, ತುಂಬ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಒಳ್ಳೆ ರೆಸಿಪಿ ಹೇಳ್ಕೊಟ್ಟಿದ್ದೀರಿ. ಆ್ಯಕ್ಚುಲಿ ಇಂಥದ್ದೆಲ್ಲ ನಮಗೆ ಗೊತ್ತೇ ಇರೋದಿಲ್ಲ, ಈ ಕುಂಬಳಕಾಯಿಂದ ಕೂಡ ಚಟ್ನಿ ಮಾಡ್ಬೋದು ಅಂತೇಳಿ ಒಳ್ಳೆ ನಮಗೆ ಅಡುಗೆಯನ್ನು ಹೇಳ್ಕೊಟ್ಟಿದ್ದೀರಿ. ಹಾಗಾಗಿ ರುಚಿಕರವಾದಂಥ ಅಡುಗೆ ಚಟ್ನಿ ಹೇಳ್ಕೊಡೋದಕ್ಕೆ ನಿಮಗೆ ಸಂತೋಷ ಆಯಿತು. ಇವರ ವತಿಯಿಂದ ಕಿರುಕಾಣಿ. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿ. ಥ್ಯಾಂಕ್ ಯು ಸೊ ಮಚ್ ಮೇಡಮ್. ನಾವು ಅದೆಷ್ಟೋ ಸಾರಿ ಚಟ್ನಿ ಅಲ್ವಾ ಅಂತ ತಾತ್ಸಾರ ಮಾಡ್ತೀವಿ, ಬಟ್ ಇದು ಸೂಪರಾಗಿ ಆಗಿದೆ. ಸೊ ನಾವಂತೂ ಇದನ್ನು ಊಹಿಸೂ ಇಲ್ಲ. ಸೊ ಇದನ್ನು ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಿ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ.